ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ಸಂಸ್ಥಾಪನಾ ದಿನಾಚರಣೆ ಮತ್ತು ಪದವಿ ಪ್ರದಾನ ಸಮಾರಂಭ ಹಾಗೂ ಒಳಾಂಗಣ ಕ್ರೀಡಾಂಗಣ, ಜಿಮ್ನಾಶಿಯಂ ಹಾಗೂ ಬಹು ಅಂತಸ್ತಿನ ಪಾರ್ಕಿಂಗ್ ವಲಯದ ಉದ್ಘಾಟನೆ ಮಾರ್ಚ್ 13ರಂದು ನಡೆಯಲಿದೆ. ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಅವರು ಬೆಳಿಗ್ಗೆ 9:30ಕ್ಕೆ ಫಾದರ್ ಮುಲ್ಲರ್ ಒಳಾಂಗಣ ಕ್ರೀಡಾಂಗಣ, ಜಿಮ್ ಹಾಗೂ ಪಾರ್ಕಿಂಗ್ ವಲಯವನ್ನು ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾಜಿ ಅಥ್ಲೇಟ್ ಪಿಟಿ ಉಷಾ ಪಾಲ್ಗೊಳ್ಳಲಿದ್ದು, ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಗುರು ಡಾ ಅಲೋಷಿಯಸ್ ಪೌಲಾ ಡಿಸೋಜಾ ಆಶೀರ್ವಚನ ನೀಡಲಿದ್ದಾರೆ ಎಂದು ತಿಳಿಸಿದರು. ಲೆವೆಲ್ ಪಾರ್ಕಿಂಗ್ ಝೋನ್, ಫಾದರ್ ಮುಲ್ಲರ್ ಇಂಡೋರ್ ಸ್ಟೇಡಿಯಂ ಮತ್ತು ಫಾದರ್ ಮುಲ್ಲರ್ ಜಿಮ್ನೇಸಿಯಂ, ಈ 3 ವಿಭಾಗಗಳು ಮಾರ್ಚ್ 13ರಂದು ಬೆಳಿಗ್ಗೆ 9:00ವರೆಗೆ ಉದ್ಘಾಟನೆ ಮಾಡಲಿದೆ. ಈ ಉದ್ಘಾಟನಾ ಕಾರ್ಯಕ್ಕೆ ಮುಖ್ಯ ಅತಿಥಿಯಾಗಿ ಬರುವವರಿದ್ದಾರೆ. ನಮ್ಮ ಫಿಶರೀಸ್ ಮತ್ತು ಕ್ರೀಡೆ ಮತ್ತು ಯುವಜನ ಮತ್ತು ಕ್ರೀಡೆ ವಿಭಾಗ ಮತ್ತು ಫಿಶರೀಸ್ ವಿಭಾಗದ ಮಂತ್ರಿಗಳಾದಂತಹ ಪ್ರಮೋದ್ ಮಧ್ವರಾಜ್ ರವರು, ಉಡುಪಿಯ ಉಸ್ತುವಾರಿ ಸಚಿವರು 9:00ವರೆಗೆ ಆಗಮಿಸುತ್ತಿದ್ದಾರೆ. ಅವರ ದಿವ್ಯ ಹಸ್ತದಿಂದ ಈ ನಮ್ಮ ಕ್ರೀಡಾಂಗಣ, ಒಳ ಕ್ರೀಡಾಂಗಣ ಸಂಪೂರ್ಣವಾದ ಹವಾನಿಯಂತ್ರಿತ ಕಟ್ಟಡ ಇದು ಅವರಿಂದ ಉದ್ಘಾಟನೆ ಮಾಡಲಿದೆ. ಮತ್ತು ಅದೇ ರೀತಿ ಕ್ರೀಡಾಪಟು ಶ್ರೀಮತಿ ಪಿಟಿ ಉಷಾ ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿರುವರು. ಅಂತೆಯೇ ಮಾರ್ಚ್ 13ರಂದು ಸಂಸ್ಥಾಪಕ ಫಾದರ್ ಅಗಸ್ಟಸ್ ಮುಲ್ಲರ್ 127ನೇ ಜನ್ಮ ದಿನಾಚರಣೆಯಾಗಿದ್ದು, ಸಾಯಂಕಾಲ 5 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಅಲೈಡ್ ಸೈನ್ಸಸ್ ಹೋಮಿಯೋಪಥಿಕ್ ವೈದ್ಯಕೀಯ ಕಾಲೇಜು, ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ವಾಕ್ ಮತ್ತು ಶ್ರವಣ ಕಾಲೇಜಿನ ಒಟ್ಟು 645 ಪದವೀಧರರು ಪದವಿ ಸ್ವೀಕರಿಸಲಿದ್ದಾರೆ. ಕರಡ್ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಕುಲಪತಿ ವೇದ ಪ್ರಕಾಶ್ ಮಿಶ್ರಾ, ಬೆಂಗಳೂರಿನ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಧ್ಯಕ್ಷ ಡಾ ವೀರಭದ್ರಪ್ಪ, ಬಿಷಪ್ ಡಾ ಅಲೋಷಿಯಸ್ ಪೌಲಾ ಡಿಸೋಜಾ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಅದು ಕೂಡ ಸಂಸ್ಥಾಪಕರ ದಿನ ಮಾರ್ಚ್ 13, 177ನೇ ಜನ್ಮ ದಿನಾಚರಣೆ ಫಾದರ್ ಮುಲ್ಲರ್ ಅವರ ಅಂದು ಕರಾಡ್ ಇಲ್ಲಿಯ ಕೃಷ್ಣ ಇನ್ಸ್ಟಿಟ್ಯೂಟ್ ನ ಮೆಡಿಕಲ್ ಸೈನ್ಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಇದರ ಚಾನ್ಸಲರ್ ಡಾ ವೇದ ಪ್ರಕಾಶ್ ಮಿಶ್ರಾ ಅವರು ಮುಖ್ಯ ಅತಿಥಿಗಳಾಗಿ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರುಡಾಲ್ಫ್ ರವಿಡೇಸಾ, ಮೆಡಿಕಲ್ ಕಾಲೇಜು ಆಡಳಿತಾಧಿಕಾರಿ ಫಾದರ್ ಅಜಿತ್ ಬಿ ಮಿನೇಜಸ್, ತುಮೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತಾ, ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಫಾದರ್ ಸಿಲ್ವೆಸ್ಟರ್ ಲೋಪೋ, ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಫಾದರ್ ಜಾರ್ಜ್ ಡಿ ಸಿಕ್ವೇರಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.